ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದೀರಾ? ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಕಾಫಿ ಕುಡ್ಕೊಂಡು ಮಾತಾಡ್ತಿದ್ದೀನಿ. ನನ್ನ ಮಗನು ಎದ್ದಿದ್ದಾನೆ. ಓಕೆ, ನಾವೀಗ ಸೊಪ್ಪು ಮೊನ್ನೆ ತಂದಿದ್ದೆ, ಅದನ್ನು ಕ್ಲೀನ್ ಮಾಡಲಿಕ್ಕೆ ಅಂತ ಕೂತಿದ್ದೀನಿ. ವಿಜಿಲ್ ಆಯಿತು, ಅನ್ನ ರೆಡಿ ಆಯಿತು. ಈಗ ಇನ್ನು ಸೊಪ್ಪು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಸಾರಮ್ಮ ಮಾಡ್ತಾರೆ, ಪಲ್ಯ ಅಥವಾ ಸಾರು ಏನಾದರೂ. ನಾನು ಡ್ಯೂಟಿಗೆ ಹೊರಡೋದು, ಸೊ ಅದಕ್ಕೆ ಕ್ಲೀನ್ ಮಾಡಿ ಕೊಟ್ಟು ಹೋದರೆ ರಗಲೆಲ್ಲ ಅವರಿಗೆ ಈಸಿ ಆಗ್ತದೆ. ಈಗ ಸ್ವಲ್ಪ ವಿಡಿಯೋ ಮಾಡ್ತೀನಿ, ಮತ್ತು ಈವ್ನಿಂಗ್ ಅಂದರೆ ಬೆಳಿಗ್ಗೆ ನನಗೆಲ್ಲ ಕಂಟಿನ್ಯೂ ಮಾಡಲಿಕ್ಕೆ ಆಗಲ್ಲ, ಸ್ವಲ್ಪ ಕೆಲಸದಲ್ಲಿ ಇರ್ತೀನಲ್ಲ ಹಾಗೆ. ಮತ್ತು ಸಂಜೆ ಬಂದು ಕಂಟಿನ್ಯೂ ಮಾಡ್ತೀನಿ ಇದೇ ವಿಡಿಯೋ. ಓಕೆ, ನಂದು ವ್ಲಾಗ್ ಹೇಗೆ ಅನಿಸ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕೆ ನನಗೇನು ಎಂತ ಅಂತ ಗೊತ್ತಿಲ್ಲ, ನೀವು ಹೇಳಿದರೆ ಗೊತ್ತಾಗ್ತದೆ. ನೋಡಿ, ಇದೇ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸಹ ಉಂಟು. ಮೆಂತ್ಯ ಸೊಪ್ಪು ಹೆಲ್ತಿಗೆ ಒಳ್ಳೆಯದಲ್ವಾ, ಹಾಗೆ ತಂದಿದ್ದೀವಿ. ಓಕೆ, ಮತ್ತು ಇದಕ್ಕೆ ನಾವಿಲ್ಲಿ ಪರ್ಪೆ ಸೊಪ್ಪು ಅಂತ ಹೇಳ್ತೇವೆ, ಕನ್ನಡದಲ್ಲಿ ಎಂತ ಅರಿವೆ ಸೊಪ್ಪು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಕರೆಕ್ಟ್, ಬೇರೆ ಏನಾದರೂ ಹೆಸರಿದ್ರೆ ತಿಳಿಸಿ ನನಗೆ. ಓಕೆ, ಕ್ಲೀನ್ ಮಾಡಲಿಕ್ಕೆ ಅಂತ ಕೂತಿದ್ದೀವಿ. ನನ್ನ ಅಮ್ಮ ಸೊಪ್ಪು ಬೇರೆ ದಂಟು ಮೇಲೆ ಮಾಡಿ ಇಟ್ಟಿದ್ದಾರೆ. ಸೊಪ್ಪೇದೆ ಉಂಟ ತಮ್ಮ ನೋಡಿ. ಓಕೆ ಫ್ರೆಂಡ್ಸ್, ನಾನು ಇದನ್ನು ಕ್ಲೀನ್ ಮಾಡಲಿಕ್ಕೆ ಕೂತ್ಕೋತೀನಿ. ಹಾಗೆ ನಾನು ಈ ವಿಡಿಯೋನ ಇನ್ನು ಈವ್ನಿಂಗ್ ಆವಾಗಲೇ ಹೇಳಿದೆ, ಈವ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಹಾಯ್, ಬೆಳಿಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಡ್ಯೂಟಿ ಮುಗಿಸ್ಕೊಂಡು ಬಂದು ಇವತ್ತೆಂತ ಕುಡ್ದಿಲ್ಲ, ಕಷಾಯ ಎಂತ ಕುಡ್ದಿಲ್ಲ. ನಮಗೆ ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ, ಕರೆಂಟಿಗೆ ಸ್ವಲ್ಪ ಪ್ರಾಬ್ಲಮ್ಮು. ಹಾಗೆ ಎಲ್ಲಿಗೆ ಮೇಲೆ ಓಡಿದರು ಮಕ್ಕಳು, ಏನೋ ಇರಬೇಕು, ನಮ್ಮ ಮನೆಯವರೇನೋ ತೋರಿಸ್ತಿದ್ದಾರೆ, ಹಾಗೆ ಹೋದರು. ಬೆಳಿಗ್ಗೆಯಿಂದಲೂ ಕರೆಂಟ್ ಇಲ್ಲ ನಮಗೆ. ಹಾಗೆ ಸಾರೆಂತ ಆಗಿಲ್ಲ, ಇನ್ನೂ ಮಾಡಬೇಕು. ಸೊಪ್ಪು ಬೆಳಿಗ್ಗೆನೇ ಕ್ಲೀನ್ ಮಾಡಿ ಹಾಗೆ ಇಟ್ಟಿದ್ವಿ, ಈಗ ಮಾಡ್ತೀವಿ, ತೋರಿಸ್ತೀನಿ ಎಂತ ಹೇಗೆ ಮಾಡೋದು ಅಂತ. ಹಾಗೆ ಕರೆಂಟ್ ಬಂದ ಮೇಲೆ, ಅಮ್ಮ ಕರೆಂಟ್ ಬರ್ತದಾ? ಇಲ್ಲ, ಬಂದಿಲ್ಲ. ಓಕೆ, ಈಗ ನಾನು ಸಣ್ಣದೊಂದು ಕೆಲಸ ಮಾಡ್ತಾ ಇದ್ದೀನಿ. ಏನು ಅಂದರೆ, ಬ್ಲೌಸು ಟೈಟ್ ಆಗ್ತಾ ಉಂಟಂತೆ ನಮ್ಮ ಅಮ್ಮನಿಗೆ. ವಿಡಿಯೋ ಮಾಡೋದು. ನಮ್ಮ ಹತ್ತಿರ ಮನೆಯವರು ನೋಡಿ, ನಮ್ಮ ಓನರ್ ಅಂಕಲ್, ಕೆಳಗೆ ಮನೆಯವರು, ಅವ್ರು ಕೇಳ್ತಾ ಇದ್ದಾರೆ ನನ್ನ ಹತ್ರ, ಸಾರು ಆಯ್ತಾ, ಅಡಿಗೆ ಆಯ್ತಾ ಅಂತ. ಕರೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಬರ್ತಿದ್ದಾರೆ. ಓಕೆ, ನನ್ನ ಮಗ ಮತ್ತು ಅವನು ಶ್ರಾವಣ್ ಇಬ್ಬರು ಸೇರಿಕೊಂಡು ಆಚೆ ಕಾಂಪೌಂಡ್ ಆಚೆ ಬಾಲ್ ಹಾಕಿದ್ರು. ಅದನ್ನು ಅವರು ಈಗ ಹೋಗಿ ಅಲ್ಲಿಂದ ತೆಗೆದು ತಂದು ಕೊಟ್ಟರು. ಅದಕ್ಕೆ ಅವರು ಈಗ ನನ್ನ ಹತ್ರ ಮಾತಾಡೋದು ಅದನ್ನೇ. ಅಂಚೆ ಕಾಣತ್ತಾರಿತ್ತೆ, ಅಂಚೆ ಕಾಣತ್ತೀನಿ. ಥ್ಯಾಂಕ್ಸ್, ಮಸ್ತ್. ಬೇಗ ಕೊಂದರಡು ಬಂದಿದೆ ಈತ್ ಕೊಟ್ಟ ಕೈ ನೋವಿತ್ತು ಅವರಿಗೆ, ಮೊನ್ನೆ ಕತ್ತಿ ಈ ತರ ಬಿದ್ದದ್ದು, ಅದನ್ನೇ ಮಾತಾಡ್ತಿದ್ದಾರೆ. ಅವರೊಂದು ಮೆಡಿಸಿನ್ ತೋರಿಸ್ತಾ ಇದ್ದಾರೆ, ನಾನು ತೋರಿಸ್ತೀನಿ ನಿಮಗೆ, ಬನ್ನಿ. ನೋಡಿ ಒಂದು ಇದು ಕತ್ತಿ ಮಾತ್ರ ತಗೊಂಡು ಹಾಕೊಂಡದ. ಕತ್ತಿ ತಾಗಿದ್ರೆ ಏನಾದ್ರು ಗಾಯ ಆದ್ರೆ, ರಕ್ತ ಬಂದ್ರೆ ಇದನ್ನು ಜಜ್ಜಿ ರಸ ಬರುತ್ತಲ್ಲ ಅದರಲ್ಲಿ, ಅದನ್ನು ಹಾಕ್ಬೇಕಂತೆ. ಬೇಗ ಗುಣ ಆಗ್ತದಂತೆ. ಫಸ್ಟಿಗೆ ಸ್ವಲ್ಪ ಉರಿತದೆ, ಉರಿದ್ರೆ ಅಲ್ವಾ ಗುಣ ಆಗೋದು. ಕರೆಕ್ಟ್ ಆಯ್ತಾ? ಹೌದು, ಸ್ವಲ್ಪ ಉರಿತದೆ, ಆಮೇಲೆ ಸರಿ ಆಗ್ತದೆ.
ಆಗ ನೋಡಿ ನಮ್ಮ ಅಮ್ಮಂದು ಕನ್ನಡ ಎಲ್ಲಿ ಉಂಟು. ಹಾ ತೋರಿಸ್ತಿದ್ದಾರೆ ನೋಡಿ, ನಮ್ಮ ಅಮ್ಮ ತೋರಿಸ್ತಿದ್ದಾರೆ. ಇನ್ನು ನಮ್ಮ ಅಮ್ಮನೇ ಯೂಟ್ಯೂಬ್ ವ್ಲಾಗ್ ಎಲ್ಲ ಕಂಟಿನ್ಯೂ ಮಾಡೋದು ನೋಡಿ. ಕಟ್ ಮಾಡಿ ತೆಗೆದ್ರು, ತೋರಿಸೋಣ ನೋಡಿ. ಅದು ಮೇಲೆ ನೋಡಿ ಈ ತರ ಉಂಟು, ಆದ್ರೆ ಸೂಪರ್ ಮಾತ್ರ ಅಡಿಗಡೆ ಈ ತರ ನೋಡಿ. ಕಲರ್ ಇದು ನನ್ನ ತಾಯಿದ್ದು ಕೃಷಿ ಅಂತ ಅವ್ರು ಹೇಳುದು ನೋಡಿ. ಇದು ಮಾತ್ರ ಸೂಪರ್. ಮೇಲ್ಗಡೆ ಈ ತರ ಕಲರ್ ಉಂಟು, ಅದ್ರ ಅಡಿಗಡೆ ರೆಡ್ ಕಲರ್, ರೆಡ್ ಆಗಿ ಬ್ಲಡ್, ನಮ್ ಬ್ಲಡ್ ಕಲರ್ ಉಂಟು, ಬ್ಲಡ್ ಕಲರೇ ಅದ್ರ ನೀರ್ ಬರ್ತದೆ. ಔಷಧ ಅದೆಲ್ಲ ಅಂತ ಅದೇ ಎದ್ದೆ ತುಳು ಆತೇರು ನೀ ತೊಂದರೆ ನೋಡಿ. ನಮ್ಮಮ್ಮ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರು ಆ ಥರ ಜಜ್ಜಿ ಕೈಯಲ್ಲೇ, ಇಲ್ಲಾದ್ರೆ ಕುಟ್ಟಿ ಮಾಡಿದ್ರು ಆಗ್ತದೆ ನೋಡಿ. ರಸ ತುಲೆ ಸರಿ ನೋಡಿ. ಕಲರ್ ರಕ್ತ ಕಲರ್ ಅಲ್ಲ, ಪರ್ಪಲ್ ಕಲರ್ ಅಲ್ಲಿ ಬರ್ತದೆ. ನಾನು ಬ್ಲಡ್ ಕಲರ್ ಅಂತ ಎನಿಸಿದ್ದೆ ನೋಡಿ. ಅವರಿಗೆ ಕತ್ತಿ ತಾಗಿದ್ದು ಮೊನ್ನೆ, ಸೂಪರ್ ಕಲರ್ ಅಲ್ಲ. ಪನಿ ಬುಡ್ಲಿ ಬೊಕ್ಕ ಇಂಚೇನು ಮುದ್ದೆ ಅಂತ ಕೊಡ್ತಾರೆ. ಇದೆಲ್ಲ ತೋರಿಸಿದ್ದೀನಿ ಅವತ್ತೇ, ಇದೆಲ್ಲ ಈಗ ಚೆನ್ನಾಗಿ ಬಂದಿದೆ. ಅವರು ಶಟ್ಲ್ ಆಡುದಂತೆ, ಆಡುದು ನೋಡೇ ಇಲ್ಲ ನಾನು. ಸ್ಟಿಚ್ ತೆಗಿತೀನಿ ಅಂತ ಅವಾಗಲೇ ಕೂತೆ, ಸ್ಟಿಚ್ ತೆಗ್ದಿಲ್ಲ, ಈಗ ತೆಗಿಲಿಕ್ಕೆ ಕೂತೆ. ಇದು ನಮ್ಮ ಅಮ್ಮಂದೇ ಬ್ಲೌಸು, ಟೈಟ್ ಆಗ್ತದಂತೆ. ಸ್ಟಿಚ್ ತೆಗಿತಾ ಇದ್ದೀನಿ. ನಂದು ಮಗಂದು ಆಟ ಆಡಿ ಎಲ್ಲ ಬರ್ದಾತಂದ್ರೆ ಆಗಿದೆ. ಕನ್ನಡ ಓ ಕನ್ನಡ, ಕನ್ನಡ ಅಕ್ಷರ. ಕರೆಂಟ್ ಸಹ ಬಂತು. ಆಯ್ತು, ಇದು ನಂದು ತೆಗಿತಾ ಒಂದು 15 ಮೆಣಸು ತಗೊಂಡಿದ್ದೀನಿ. ಇದು ನಾನೀಗ ಲೇಟಾಗಿ ತೋರಿಸಿದ್ದೀನಿ, ಅಂದರೆ ಇದನ್ನು ಹುರಿದು ಇಟ್ಟಾಗಿದೆ ನಮ್ಮ ಅಮ್ಮ ಅವಾಗಲೇ. ಅಮ್ಮ 1 ಟೀ ಸ್ಪೂನ್ ಅಥವಾ ಕೊತ್ತಂಬರಿ ಇದೆ ತೊನ್ನಿ, 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ, ಮತ್ತು ಜೀರಿಗೆ ಹಾಕಿದ್ದಾರೆ, ಸಾಸಿವೆ ಅದು ಸ್ವಲ್ಪ ಒಂದು ಇಷ್ಟಿಷ್ಟು ಸ್ವಲ್ಪ ಹಾಕಿದರೆ ಸಾಕು. ಒಂದು ಕಾಲು ಸ್ಪೂನ್ ಅಷ್ಟು ಹಾಕಿದ್ರು. ಮತ್ತು ಕರಿಬೇವು ಎಲೆ ಇದೊಂದು 20 ತಗೊಂಡ್ರೆ ಸಾಕು. ಇಷ್ಟಾದ್ಮೇಲೆ ಮತ್ತೆ ತೆಂಗಿನಕಾಯಿ ತುರಿತಾ ಇದ್ದಾರೆ. ಸಾರಿ ಫ್ರೆಂಡ್ಸ್, ಆವಾಗಲೇ ನಾನು ಕೊತ್ತಂಬರಿ 1 ಸ್ಪೂನು ಮತ್ತು ಜೀರಿಗೆ ಮತ್ತು ಸಾಸಿವೆ ಇದೆ ಮೆಂತ್ಯ ಸ್ವಲ್ಪ ಅಂತ ಹೇಳಿದೆ. ಅದರ ಬದಲು ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಇರಲಿ, ಮತ್ತು ಕೊತ್ತಂಬರಿ ಸೇಮ್ ನಾವು ಬೇರೆ ಸಾರಿಗೆ ಹಾಕೋಷ್ಟು ನಾನು 1 ಸ್ಪೂನೇ ಹೇಳಿದೆ, 1 ಸ್ಪೂನ್ ಇದೆ. ಇದೆಲ್ಲವನ್ನು ಈಗ ಸೇಲ್ ಹಾಕಿದ್ದೀನಿ ಫ್ರೆಂಡ್ಸ್. ಒಂದು ನಾನು 6 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಗಾರ್ಲಿಕ್, ಮತ್ತು ಸ್ವಲ್ಪ ಒಂದಿಷ್ಟು ಸಾಕು ಹುಣಸೆ ಹಣ್ಣು ತಗೊಂಡಿದ್ದೀನಿ. 2 ಕಪ್ ಅಷ್ಟು ತೆಂಗಿನ ತುರಿ. ಇದನ್ನು ನಮ್ಮಮ್ಮ ಆವಾಗಲೇ ಬೇಯಿಸಿಟ್ಟಿದ್ರು, ಮತ್ತು ಕರೆಂಟ್ ಇರಲಿಲ್ಲಲ್ಲ, ಅದಕ್ಕೆ ಸಂಜೆ ಅಷ್ಟೊತ್ತಿಗೆ ಬೇಯಿಸಿಟ್ಟಿದ್ರಂತೆ. ಬೆಳಿಗ್ಗೆ ಕರೆಂಟ್ ಹೋಯಿತು ಅಂತ ಸುಮ್ಮನೆ ಆಗಿ ಇಟ್ಟಿದ್ರು. ಸಂಜೆ ನಾನು ಬರೋ ಅಷ್ಟೊತ್ತಿಗೆ ಬೇಯಿಸಿ ಆಗಿದೆ. ಈ ಒಂದು ಪಾತ್ರೆಯಲ್ಲಿ ಹಾಕಿ ಈಗ ಸ್ವಲ್ಪ ಒಮ್ಮೆ ಕುದಿ ಬರಲಿ ಅಂತ ಇಟ್ಟಿದ್ದೀನಿ. ಬೇಕು ಅಂತಿಲ್ಲ, ಅಲ್ಲಿಗೆ ಹಾಕ್ಬೋದು. ಓಕೆ, ನಾನು ಬರೋದಕ್ಕಿಂತ ಮೊದಲೇ ಬೇಯಿಸಿ ಎಲ್ಲ ಆಗಿದೆ ನಮ್ಮಮ್ಮ, ನಾನು ತೋರಿಸ್ಲಿಕ್ಕೆ ಆಗಿಲ್ಲ. ಸೊ ಓಕೆ, ಏನೂ ಹಾಕಿಲ್ಲ, ಬರೀ ಸೊಪ್ಪು ಸಾರು ಮಾಡ್ತಿದ್ದೀನಿ ಅಷ್ಟೇ. ಯಾವಾಗಲೂ ಹೆಸರು ಕಾಳು ಅಥವಾ ತೊಗರಿಬೇಳೆ ಏನಾದರೂ ಹಾಕಿ ಮಾಡ್ತೀನಿ ಅಂತ, ಅದರಲ್ಲೇ ಹಾಗೆ ಮಾಡ್ತಾಯಿದ್ದೀನಿ. ನೋಡೋಣ. ಇದನ್ನು ಬಸ್ಸಾರು ಥರ ಮಾಡ್ತಾರೆ, ಅದಕ್ಕೆ ಅದು ಮಾಡಿ ರಾಗಿ ಮುದ್ದೆ ಮಾಡಿ ತಿನ್ನಬೇಕು, ಸೂಪರಾಗಿರ್ತದೆ. ರಾಗಿ ಮುದ್ದೆ ಆದರೆ ಮಾಡ್ತೀನಿ, ಈಗ ನೋಡ್ತೀನಿ ಅನ್ನ ಕೈಗೆ ಎಷ್ಟುಂಟು ಅಂತ ನೋಡಿ ಮತ್ತೆ ಮಾಡ್ತೀನಿ. ಬೇಡ, ಅನ್ನ ತುಂಬ ಉಂಟು, ಅದಕ್ಕೆ ಮಾಡಲಿಕ್ಕೆ ಹೋಗಲ್ಲ.
ಮತ್ತು ಒಂದು 2 ಫಿಶ್ ಉಂಟು, ಫ್ರೈ ಮಾಡೋಣ ಅಂತ ಇಟ್ಟಿದ್ದೀನಿ. ಬಂಗುಡೆ. ಮತ್ತು ನಾಳೆ ಶಿವರಾತ್ರಿ ಅಲ್ವಾ, ನಾಳೆ ವೆಜ್ ಎಂತ ಇಲ್ಲ. ನನ್ನ ಮಗ ಪಾನಿಪುರಿ ಕೇಳ್ತಾ ಇದ್ದಾನೆ. ಪಾನಿಪುರಿ ಮನೆಯಲ್ಲೇ ಮಾಡಿಕೊಡೋದು, ಈಗ ಸದ್ಯಕ್ಕೆ ಮಾಡಿಕೊಡಲ್ಲ. ಇನ್ನು ಸಂಡೇ ಆಗಲಿ ಆಮೇಲೆ ಮಾಡೋಣ ಆಯಿತಾ. ಸಂಡೇ ಬರಡು ಅಪ್ಪಗೆ ಮಲ್ತು ಕೊರ್ಪೆ. ಶ್ಯೂರ್ ಬಾಬಾ, ಖಂಡಿತ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಇದು ಕುದಿ ಬರ್ತಾ ಉಂಟು. ಓಕೆ, ಸೊ 1 ನಿಮಿಷ, ನಾನು ಫ್ರಂಟ್ ಕ್ಯಾಮರಾ ಇಟ್ಕೊಂಡಿದ್ದೀನಿ, ಹಾಗೆ ಇದು ಕುದಿ ಬರ್ತಾ ಉಂಟು. ನಾನು ಹಾಕ್ತೀನಿ ಈಗ ರುಬ್ಬಿಟ್ಟ. ನಿಮಗೆ ತೋರಿಸಲಿಲ್ಲಲ್ಲ, ಸಾರಿ. ರುಬ್ಬಿಟ್ಟ ಮಸಾಲೆ. ಈಗ ಇದನ್ನು ಹಾಕಿ ಸೌಟಾಗಿ ತಿರುಗಿಸ್ಬೇಕು. ನಾನು ತುಂಬ ಸಾರೇನು ಮಾಡ್ತಾ ಇಲ್ಲ, ಸ್ವಲ್ಪ ದಪ್ಪಕ್ಕೆ. ಮೆಂತ್ಯ ಸೊಪ್ಪು ಮತ್ತು ಆವಾಗಲೇ ತೋರಿಸಿದೆ, ನಾನು ಬೆಳಿಗ್ಗೆ ತೋರಿಸಿದೆ ಅಲ್ಲ, ಮೆಂತ್ಯ ಸೊಪ್ಪು ಮತ್ತು ಎಂಥ ಪತ್ಪೆ ಸೊಪ್ಪು, ಅರಿವೆ ಸೊಪ್ಪು ಕನ್ನಡದಲ್ಲಿ. ಓಕೆ, ಅಷ್ಟು ಪೂರ್ತಿ ಕನ್ನಡ ಏನು ಅಷ್ಟು ಗೊತ್ತುಂಟು ಅಂತಲೇ ಹೇಳಲ್ಲ, ಗೊತ್ತಿಲ್ಲ ಅಂತಲೂ ಹೇಳಲ್ಲ, ಪರವಾಗಿಲ್ಲ. ಕನ್ನಡ ಭಾಷೆ ಬೇಕು ಯಾವಾಗಲೂ ನಮಗೆ ಅಲ್ವಾ. ಆಚೆ ಉತ್ತರ ಕನ್ನಡಕ್ಕೆಲ್ಲ ಹೋದರೆ ಕನ್ನಡ ಮಾತಾಡಿದ್ರೆ ಖುಷಿ ಆಗ್ತದೆ ಕೇಳಲಿಕ್ಕೆ ಅವ್ರದ್ದು ಕನ್ನಡ. ನಮ್ದು ಇಲ್ಲಿ ಮಂಗಳೂರದು ಕನ್ನಡ, ಅವರಿಗೆ ನಾವಿಲ್ಲಿ ಮಾತಾಡೋದು ಅವರಿಗೆ ಇಷ್ಟ ಆಗ್ತದೆ. ಅವ್ರು ಹೇಳ್ತಾರೆ ನೀವು ಮಾತಾಡೋದು ನನಗೆ ಇಷ್ಟ ಆಗ್ತದೆ ಅಂತ. ನಾನು ಆಚೆ ಚಿಕ್ಕಮಂಗ್ಳೂರಿಗೆ ಹೋದಾಗ ಅಲ್ಲಿ ಹೇಳ್ತಾರೆ, ನೀನು ಮಾತಾಡಿದ ಕೂಡಲೇ ಗೊತ್ತಾಗ್ತದೆ ನೀನು ಮಂಗಳೂರಿನವಳು ಅಂತ. ಅದೊಂಥರ ಖುಷಿ ನಮಗೆ, ನಮ್ಮೂರಿದ್ದು. ಮತ್ತು ಶಿವರಾತ್ರಿಗೆ ಏನೆಲ್ಲ ಮಾಡ್ತೀರಾ ಸ್ಪೆಷಲ್? ನಾನು ಶೇಂಗಾ, ನನಗೆ ಸಹ ಗೊತ್ತಿಲ್ಲ ಅಷ್ಟು ಸ್ವೀಟ್ಸ್ ಎಂತ ಮಾಡಿ, ಎಳ್ಳು ಲಾಡು ಅಥವಾ ಶೇಂಗಾ ಲಾಡೇನೋ ಮಾಡೋದು ಅಂತ ಗೊತ್ತು ಅಷ್ಟೇ. ಮತ್ತು ನಾನು ಪೂಜೆ ಅದೇನೋ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಮೊದಲಿಂದ ಅಭ್ಯಾಸ ಮಾಡಿಲ್ಲ. ಅಂದರೆ ನಾವು ಒಂದು ಮಾಡ್ತೀವಿ, ದೊಡ್ಡ ಮಕ್ಕಳಿಗೆ ನನ್ನ ಮಗನಿಗೆ ಸಿಹಿ ತಿನ್ನಿಸೋದು ಅಂತ, ಅದೇನಾದರೂ ಸ್ವೀಟ್ ಕಡುಬು ಏನಾದರೂ ಮಾಡಿ ಕೊಡ್ತೀನಿ. ಅದು ಬಿಟ್ಟರೆ ಮತ್ತೇನಿಲ್ಲ. ನಮ್ಮ ಮನೆಯವರು ಫಸ್ಟ್ನವರಲ್ವಾ, ಹಾಗೆ ಅವರಿಗೆ ಒಂದು ಕೊಡ್ತೀನಿ. ಹಾಗೆ ನಮಗೆ ಕರೆಂಟ್ ಇಲ್ಲ, ಬಂತು ನಂದೊಂದು ರುಬ್ಬಿ ಆಗೋಷ್ಟೊತ್ತಿಗೆ ಕರೆಂಟ್ ಸಹ ಹೋಯಿತು. ಹಾಗೆ ಸ್ವಲ್ಪ ನಾನು ಅದು ರುಬ್ಬಿದನ್ನೆಲ್ಲ ತೋರಿಸ್ಲಿಕ್ಕೆ ಆಗಿಲ್ಲ, ಜಸ್ಟ್ ಹಾಗೆ ತೋರಿಸಿ. ಅಂದರೆ ಕರೆಂಟು ಉಂಟಾ ಇಲ್ವ ಅಂತಲೂ ಗೊತ್ತಿರಲಿಲ್ಲ. ನೋಡಿದ್ರೆ ಇನ್ವರ್ಟರಲ್ಲಿ ಕರೆಂಟ್ ಈಗ ಆಫ್ ಆಗಿತ್ತು ನಂದು ರುಬ್ಬಿ ಆಗೋ ಅಷ್ಟೊತ್ತಿಗೆ. ಓಕೆ, ತೊಳಿಯಕ್ಕೆ ಇಟ್ಟಿದ್ದೀನಿ. ನಂದಿಲ್ಲಿ ರೆಡಿ ಆಯಿತು ನೋಡಿ. ಇದನ್ನು ನೋಡಿ ಇಷ್ಟು ದಪ್ಪ ಉಂಟು. ಅದು ಕುದಿ ಬರಲಿ ಅಷ್ಟೊತ್ತಿಗೆ ನಾವು ಸ್ವಲ್ಪ ಮಾತಾಡ್ತೀನಿ ನಿಮ್ಮೊಟ್ಟಿಗೆ. ಎಲ್ಲಾದರೂ ಹೋಗಬೇಕು ಅಂತ ಅನಿಸ್ತಾ ಇತ್ತು, ಹೋಗಲಿಕ್ಕೆ ಈಚೆ ರಜೆನೂ ಇಲ್ಲ. ನೋಡಬೇಕು, ನಮ್ಮದು ಆ್ಯನಿವರ್ಸರಿ ಟೈಮ್ ಆದರೂ ಹೋಗಿ ಬರೋಣ ಅಂತಿದ್ದೀವಿ, ಏಪ್ರಿಲ್ ಟೈಮಲ್ಲಿ. ನೋಡಬೇಕು ಏನಾಗ್ತದೆ ಅಂತ. ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ. ಏನಿಲ್ಲ, ಟಿ ವಿ ಒಂದು ಬಿಟ್ಟರೆ ಮತ್ತೆ ಎಂತ ನೋಡಲ್ಲ ನೋಡಿ. ಅವರು ಎಂಥದ್ದು ಕಂಪ್ಯೂಟರಲ್ಲಿ ಎಂತ ನೋಡ್ತಾ ಇದ್ದಾರೆ ಗೊತ್ತಿದೆ ಅಂತ. ಹೊರಗಡೆ ಕತ್ಲೆ ಉಂಟು. ಬಂದೆ, 1 ನಿಮಿಷ. ನಮ್ಮ ಹೊರಗಡೆ ಫುಲ್ ಕತ್ಲೆ. ಎಲ್ಲ ಆಂಟಿ ಸಹ ಹೊರಗೆ ಒಳ ಹೋಗಿದ್ದಾರೆ, ಯಾರಿಲ್ಲ ನೋಡಿ. ಲೈಟ್ ಉರಿತಾ ಉಂಟು, ಕರೆಂಟ್ ಇಲ್ಲ. ಎಲ್ಲರೂ ಇನ್ವರ್ಟರಲ್ಲೇ ಈಗ ಇದಾಗ್ತಾ ಉಂಟು, ಯೂಸ್ ಮಾಡ್ತಾಯಿದ್ದೀವಿ. ಫುಲ್ಲು ಕತ್ಲೆ ಉಂಟು ನೋಡಿ. ಇಲ್ಲದ ಫ್ಲ್ಯಾಟಲ್ಲಿ ಇರ್ತದೆ, ಅವರು ಇಲ್ಲ, ಈಚೆ ಎಲ್ಲ ಕತ್ಲೆನೇ. ಫುಲ್ ರೋಡ್ ಒಂದು ಕಾಣ್ತಾ, ನಿಮಗೆ ಗಾಡಿ ಹೋಗೋದು ಕಾಣ್ಬೋದು.
ಅಲ್ಲೊಂದು ರೋಡು, ಅಲ್ಲಿ ನೋಡಿ ಗಾಡಿಯಲ್ಲಿ ಹೋಗ್ತಾ ಉಂಟು, ಅದು ರೋಡು. ಆಯಿತು, ಒಳಗೆ ಬಂದೆ. ಇನ್ನೆಂತೆಲ್ಲ ಸಾರು ಕುದೀತಾ ಉಂಟು. ಅಲ್ಲಿಗಾದರೆ ಇನ್ನೊಂದು ಮತ್ತೆ ಫ್ರೆಶ್ ಅಪ್ ಆಗಿ ಬರಬೇಕು. ಮತ್ತು ನನ್ನ ಮಗನಿಗೆ ಸ್ವಲ್ಪ ಬರೆಸಲಿಕ್ಕೆ ಕೂಡಬೇಕು, ಯಾಕಂದರೆ ಅವನು ಲೈಟ್ ಆಫ್ ಮಾಡಿಲ್ಲ, ಕರೆಂಟ್ ಸಹ ಇಲ್ಲಲ್ಲ, ಇನ್ವರ್ಟರಲ್ಲಿ ಉಂಟು. ಅವನಿಗೆ ಒಂದು ಬರೀಲಿಕ್ಕೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ಫ್ರೀಯಾಗಿ ಒಮ್ಮೆ ಅವ್ರನ್ನ, ಅವರೀಗ ಅಲ್ಲಲ್ಲಿದ್ದಾರೆ. ಏನೇ ಇರಲಿ ಬರೀಲಿಕ್ಕೆ, ನನ್ನ ಮಗನಿಗೆ ಬರೆಸಲಿಕ್ಕೆ ಕೂಡಬೇಕು, ಅವನ ಬರೆಸಬೇಕು. ಮತ್ತು ನಾಳೆ ಅಥವಾ ನಾಡಿದ್ದು ಅಡ್ಮಿಷನಿಗೆ ಕರ್ಕೊಂಡು ಹೋಗಬೇಕು, ಇಲ್ಲೇ ಸ್ಕೂಲ್ ಹತ್ರ. ಎಲ್ಲ ಬಂತು, ಹೋಗಿ ಅಡ್ಮಿಷನ್ ಮಾಡಬೇಕು. ಇನ್ನು ಕೇಳಬೇಕು ಡೈರೆಕ್ಟಾಗಿ UKGಗೆ ತೆಕ್ಕೋತೀರಾ ಅಂತ, ಯಾಕಂದರೆ ಹೇಳ್ತೀವಿ 1 ಇಯರ್ ಹೋಯ್ತಲ್ವಾ, ಕೇಳಬೇಕು. ಅವ್ರು ತೆಕ್ಕೊಳ್ಳೋದಾದರೆ ಡೈರೆಕ್ಟ್ UKGಗೆ ಹಾಕೋದು. ಅವನೊಂದು ಎಕ್ಸಾಮಿಗೆ ಕೂರಿಸಿ. ನಿಮಗೆ ನಂದು ಸರ್ ಸಹ ರೆಡಿ ಆಯಿತು. ಓಕೆ ನೋಡಿ, ಇನ್ನಿದಕ್ಕೆ ಒಗ್ಗರಣೆ ಅದು ಮತ್ತೆ ಹಾಕ್ತೀನಿ ಊಟ ಮಾಡುವಷ್ಟೊತ್ತಿಗೆ ಟೈಮಿಗೆ, ಅಂದರೆ ಟೇಸ್ಟ್ ಸ್ವಲ್ಪ ಖುಷಿ ಆಗ್ತದೆ ಬಿಸಿ ಬಿಸಿಯಾಗಿ. ಅದು ಈ ಸೆಕೆಗೆ ಆಗಲ್ಲ, ಬಿಸಿ ಸ್ವಲ್ಪ ತಣ್ಣಗೇ ಬೇಕು. ಮತ್ತೆ ಹಾಕ್ತೀನಿ ಊಟ ಮಾಡುವಷ್ಟೊತ್ತಿಗೆ. ಹಾಗೆ ನಾನೀಗ ಅದು ಕುದಿತಾ ಬಂತು, ನಾನೀಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಓಕೆ, ಈಗ ಗಂಟೆ 7 o'clock ಆಯಿತು. ಅಲ್ಲಿ ಫಿಶ್ ತೋರಿಸಲಿಲ್ಲಲ್ಲ ನಾನು, 2 ಮೀನುಂಟು ಫ್ರೈ ಮಾಡಲಿಕ್ಕೆ ನೋಡಿ. ಈಗ ಇದು 2 ಮೀನನ್ನ ಫ್ರೈ ಮಾಡಬೇಕು. ಹಾಗೆ ಕರಿಬೇಕು. ಜಾಗುತ್ತೆ, ಮೇಲೆಲ್ಲ ಸಿಗುತ್ತೆ. ಇಷ್ಟಾದರೆ ನಂದು ಆವಾಗ ಸೊಪ್ಪು ಸಾರಿತ್ತಲ್ಲ ರೆಡಿ. ಈಗ ಇದನ್ನು ಸಾರಿಗೆ ಹಾಕಿ ಹಾಗೆ ಮುಚ್ಚಿಟ್ಕೋಬೇಕು. ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದ್ದೆ ಫಿಶ್ ಫ್ರೈ ಮಾಡಲಿಕ್ಕೆ ಉಂಟಲ್ಲ, ಅದನ್ನು ಹೇಗೆ ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ದೀನಿ ಅಂತ ನಾನು ಇನ್ನೊಮ್ಮೆ ಹೇಳ್ತೀನಿ. ಅವತ್ತೊಮ್ಮೆ ವಿಡಿಯೋ ಹಾಕಿದ್ದೀನಿ ನಾನು ಬಂಗುಡೆ ಫ್ರೈ ಮಾಡೋದು. ಸೊ ಸೇಮ್ ಮೆಥಡಲ್ಲೇ ಮಾಡಿದ್ದೀನಿ. ಅದು ಯಾರು ಇನ್ನೂ ವಿಡಿಯೋ ನೋಡಿಲ್ವೋ ಪ್ಲೀಸ್ ನೋಡ್ಕೊಂಡು ಬನ್ನಿ. ಓಕೆ, ಈಗ ನಾನು ಇದನ್ನು ತವಾ ಫ್ರೈ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ, ಅಂದರೆ ಹಪ್ಪಳ ಅದು ವೆಜ್ಜೆ ಸ್ವಲ್ಪ ಎಣ್ಣೆ ಇತ್ತಲ್ಲ, ಈಗ ಅದರಲ್ಲಿ ಹಾಕ್ತಾಯಿದ್ದೀನಿ. ಈಗ ನನ್ನ ಮಗನಿಗೆ ಹಪ್ಪಳ ಬೇಕಂತೆ, ಹಪ್ಪಳ ಹುರಿದಿಟ್ಟೆ. ಈ ಥರ ಸ್ವಲ್ಪ ಕಮ್ಮಿ ಉಂಟು ಅಂತ ಹಾಕ್ತಾಯಿದ್ದೀನಿ, ಬಿಸಿ ಇರ್ತದೆ ಜಾಗುತ್ತೆ. ತವಾ ಫ್ರೈ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಸ್ವಲ್ಪ ವಾಯ್ಸ್ ಒಂದು ಸ್ವಲ್ಪ ಹೋಗಿದೆ ನಂದು, ಶೀತ ಆಗ್ತದೇನೋ ಅಂತ ಗೊತ್ತಿಲ್ಲ. ಓಕೆ, ಈ ಥರ ಮಾಡಿ ಇದು ಯಾಕೆ ಆಗ್ತದೆ ಮತ್ತು ಉಳಿದಿದೆ, ಸುಮ್ಮನೆ ವೇಸ್ಟ್ ಆಗ್ತದೆ, 2 ಎಲ್ಲ ಇರೋದು. ಓಕೆ ಫ್ರೆಂಡ್ಸ್, ನಾನು ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಊಟ ಮಾಡ್ಕೊಳ್ಳೋದು. ಓಕೆ, ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಓಕೆ, ಹಾಗೆ ಏನೇ ಇದ್ರೂ ಕಮೆಂಟ್ ಹಾಕಿ, ಕೆಳಗೆ ಕಮೆಂಟ್ ಆಪ್ಷನ್ ಸಿಗುತ್ತೆ. ನಿಮ್ಗೆ ಗೊತ್ತಾಗೋದಿದ್ರೆ ಅಲ್ಲಿ ಕಮೆಂಟ್ ಅಂತ ಇರುತ್ತೆ, ಅದು ಪಬ್ಲಿಕ್ ಕಮೆಂಟ್, ಯಾರು ಕಮೆಂಟ್ ಮಾಡ್ಬೋದು. ನಿಮಗೆ ಡಿಸ್ಲೈಕ್ ಅಂತ ಆದ್ರೂ ಡಿಸ್ಲೈಕ್ ಕೊಡಿ, ನೋ ಪ್ರಾಬ್ಲಮ್. ಆದರೆ ಯಾಕೆ ಏನು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಯಾಕಂದ್ರೆ ನಾನು ನೆಕ್ಸ್ಟ್ ಡೈಲಿ ಹೇಳ್ತೀನಿ, ಯಾವಾಗಲೂ ವೀಡಿಯೋ ಮಾಡುವಾಗ ಇದನ್ನೇ ಹೇಳ್ತಾ ಇರ್ತೀನಿ. ಸೊ ಡೈಲಿ ಹೇಳುವಾಗ ಬೇಜಾರಾಗ್ತದೆ. ಓಕೆ, ಏನೇ ಇದ್ದರೂ ತಿಳಿಸಿ. ನಂದು ಫಿಶ್ ಫ್ರೈ ಆಗ್ತಾ ಉಂಟು. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್.